ಕೊರಗಜ್ಜನ ಪವಾಡ ಕರಾವಳಿಯ ಜನರಿಗೆ ಹೊಸತೇನಲ್ಲ. ದೈವಗಳನ್ನು ಮನೆಯ ಸದಸ್ಯರಂತೆ ಕಾಣುವ ತುಳುನಾಡಿನ ಮಣ್ಣಿನಲ್ಲಿ ಅಜ್ಜನ ಪವಾಡ ಪದೇ ಪದೇ ನಡೀತಾ ಇರುತ್ತೆ. ಸಂಕಷ್ಟ ಎದುರಾದಾಗ, ವಸ್ತುಗಳು ಕಳೆದುಕೊಂಡಾಗ ಮೊದಲಿಗೆ ನೆನಪಿಗೆ ಬರುವಂತಹ ಹೆಸರೇ ಕೊರಗಜ್ಜ. ಇದೀಗ ಈ ಅಜ್ಜನ ಪ್ರಭಾವದಿಂದ ಸ್ಯಾಂಡಲ್ವುಡ್ ಕೂಡ ಹೊರತಾಗಿಲ್ಲ ಅನ್ನೋದಂತೂ ಕೂಡ ಸತ್ಯ. ಯಾಕಪ್ಪ ಅಂತ ಹೇಳಿದ್ರೆ, ಹೊಸ ತಲೆಮಾರಿನ ಯಶಸ್ವಿ ನಿರ್ದೇಶಕ ಮತ್ತು ನಟರಾದ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಪಾಲಿಗೂ ಕೂಡ ಕೊರಗಜ್ಜ ಕಾಮಧೇನು ಆದಂತಹ ಕತೆ ಇದೆ. ನೋಡ್ಕೊಂಡು ಬನ್ನಿ. ತುಳುನಾಡಿನ ಜನರು ಅತಿಯಾಗಿ ನಂಬುವ ದೈವ ಕೊರಗಜ್ಜ. ಕೊರಗಜ್ಜನ ಪವಾಡಗಳೇ ಹಾಗೆ. ಕರಾವಳಿಯಲ್ಲಿ ದಿನ ಬೆಳಗಾದ್ರೆ ಕೊರಗಜ್ಜನ ಬಗ್ಗೆ ದಂತಕಥೆಗಳನ್ನ ಕೇಳ್ತೇವೆ. ಸೋಮವಾರ ರಾತ್ರಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಉಡುಪಿ ನಗರದ ಕೊರಂಗ್ರಪಾಡಿಯಲ್ಲಿರುವ ಬಬ್ಬುಸ್ವಾಮಿ ದೈವಾಲಯಕ್ಕೆ ನಟ ಕಮ್ ನಿರ್ದೇಶಕ ರಿಷಬ್ ಶೆಟ್ಟಿ ಬಂದಿದ್ರು. ಅವರ ಈ ಅಚಾನಕ್ ಭೇಟಿ ಅಲ್ಲಿದ್ದವರಿಗೆ ಆಶ್ಚರ್ಯ ಮೂಡಿಸಿತ್ತು. ಕೊರಗಜ್ಜನ ಸೆಳೆತವೇ ರಿಷಬ್ ಇಲ್ಲಿಗೆ ಬರೋಕೆ ಕಾರಣ. ಹೌದು, ಉಳಿದವರು ಕಂಡಂತೆ ಸಿನಿಮಾ ಶೂಟಿಂಗ್ ವೇಳೆ ಭಾರೀ ಮಳೆ ಬರ್ತಾ ಇತ್ತಂತೆ. ಯಾರೋ ಸಲಹೆ ಕೊಟ್ರು ಅಂತ ಕೊರಗಜ್ಜನಿಗೊಂದು ಹರಕೆ ಹೇಳ್ಕೊಟ್ರಂತೆ. ಅಜ್ಜನ ಪವಾಡ ಏನ್ ಸಾಮಾನ್ಯನ? ಮರುಕ್ಷಣವೇ ಮಳೆ ಮಾಯ. ಅವತ್ತಿನಿಂದ ರಿಷಬ್ ಕೊರಗಜ್ಜನ ಪವಾಡಗಳ ಅನುಭವ ಪಡೆಯುತ್ತಾ ಬಂದಿದ್ದಾರೆ. ಅಷ್ಟಮಿ ವೇಳೆ ಕೊರಗಜ್ಜನ ಸನ್ನಿಧಾನಕ್ಕೆ ಬರಬೇಕಿದ್ದ ರಿಷಬ್ 2 ದಿನ ತಡವಾಗಿ ಬಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ. ರಿಷಬ್ ಶೆಟ್ಟಿ ಅವರು ಸಹ ಹಾಗೆ ಆವತ್ತೊಂದು ದಿವಸ ಬಂದ ನೆನಪಿನಲ್ಲಿ ಈ ವರ್ಷ ಇಲ್ಲಿಗೆ ಬರುವ ಹಾಗೆ ಕೊರಗಜ್ಜ ಮಾಡಿದ್ದಾರೆ. ಅವರ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಲವಾರು ಜನರಿಗೆ ಉತ್ತಮ ರೀತಿ ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸಿದ ದೇವರಂತ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ತನ್ನ ಕಷ್ಟ ಕಾಲದಲ್ಲಿ ಎಂತಾದರೂ ಬೇಡಿಕೊಂಡು ಬಂದಲ್ಲಿ ಇಲ್ಲಿಗೆ ದೇವರು ಖಂಡಿತವಾಗಿಯೂ ಸಹ ಅವರಿಗೆ ಇಷ್ಟವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ನಾನು. ರಿಷಬ್ ಮಾತ್ರವಲ್ಲ, ಇದೇ ಊರಿನ ಹುಡುಗ ರಕ್ಷಿತ್ ಶೆಟ್ಟಿಗೂ ಈ ಕ್ಷೇತ್ರಕ್ಕೂ ಎಲ್ಲಿಲ್ಲದ ಸಂಬಂಧ. ಉಳಿದವರು ಕಂಡಂತೆ ಸಿನಿಮಾದ ಸಕ್ಸಸ್ ನಲ್ಲಿ ಈ ಕ್ಷೇತ್ರದ ಪಾಲು ಬಹಳ ದೊಡ್ಡದಿದೆ. ಈ ಸಿನಿಮಾದ ಹೈಲೈಟೇ ಹುಲಿ ಕುಣಿತ. ಇವತ್ತಿಗೂ ರಕ್ಷಿತ್ ಎಲ್ಲೇ ಹೋದ್ರೂ ಅಭಿಮಾನಿಗಳು ಹುಲಿ ಕುಣಿತಕ್ಕೆ ಬೇಡಿಕೆ ಇಡ್ತಾರೆ. ಜೂನಿಯರ್ ಫ್ರೆಂಡ್ಸ್ ಹೆಸರಲ್ಲಿ ಈ ಕ್ಷೇತ್ರದ ಹುಡುಗರು ಹುಲಿವೇಷದ ತಂಡವನ್ನ ಕಟ್ಕೊಂಡಿದ್ದಾರೆ. ಈ ತಂಡವೇ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ವೇಷ ಹಾಕಿ ಮೋಡಿ ಮಾಡಿದ್ದು. ಹಾಗಾಗಿ ಈ ತಂಡದ ಋಣ ಯಾವತ್ತೂ ಇದೆ ಅನ್ನೋದು ರಕ್ಷಿತ್ ಶೆಟ್ಟಿಯ ಭಾವನೆ. ಈ ಬಾರಿಯ ಅಷ್ಟಮಿಯ ಸಂದರ್ಭದಲ್ಲಿ 2 ದಿನ ರಕ್ಷಿತ್ ಈ ತಂಡದ ಜೊತೆಗಿದ್ರು. ಈ ಕೊರಗಜ್ಜನ ಕ್ಷೇತ್ರದಲ್ಲಿ ಬಣ್ಣ ಹಾಕುವ ವೇಳೆ ಹಾಜರಿದ್ದು ಸ್ವತಃ ತಾವೇ ಹುಲಿವೇಷದ ಪೈಂಟಿಂಗ್ ಅನ್ನ ಮಾಡಿದ್ರು. ಶೆಟ್ಟಿ ಅವರು ಸಹ ಹುಲಿವೇಷ ಇದಾಗುವಾಗ ಹೊರಡುವಾಗ ಸಹ ಮತ್ತೆ ನೈಟ್ ಸಹ ಬಂದು ನಮ್ಮೊಟ್ಟಿಗೆ ಎದ್ದು ಕುಣಿದೆಲ್ಲ ಇದು ಮಾಡಿದ್ದಾರೆ. ಅವರು ಇಲ್ಲಿಗೆ ಬಂದ ಕಾರಣ ಅಂದರೆ ಇಲ್ಲಿಯ ಒಂದು ದೇವರ ಸಾನ್ನಿಧ್ಯದ ಒಂದು ಕಾರಣಿಕ ಅಷ್ಟುಂಟು. ಯಾಕೆಂದರೆ ಹೇಳಿದರೆ ನಮಗೆ ಸಹ ಅನುಭವ ಆಗಿದೆ. ಹುಲಿವೇಷ ಇಲ್ಲಿ ಹಾಕಿದವರಿಗೆ ಜೂನಿಯರ್ ಫ್ರೆಂಡ್ಸ್ ಕೊರಂಕವಾಡಿ ಇಲ್ಲಿ ಅನುಭವ ಆಗಿದೆ. ಮರುದಿನ ಲೋಭನದ ಹೊಗೆಯನ್ನ ಹಾಕಿ ಪೂಜೆ ಮಾಡುವಾಗಲೂ ಜೊತೆಗಿದ್ರು. ತಂಡದ ಜೊತೆಗೆ ತಾನೂ ಕುಣಿದು ಆಸೆ ತೀರಿಸಿಕೊಟ್ರು. ಕೊರಗಜ್ಜನ ನೆಪದಲ್ಲಿ ಏನೆಲ್ಲ ಆಗ್ತಿದೆ ನೋಡಿ. ಸದ್ಯ ಈ ಜೂನಿಯರ್ ಫ್ರೆಂಡ್ಸ್ಗೂ ಸಿನಿಮಾ ರಂಗದಲ್ಲಿ ಬಹಳ ಬೇಡಿಕೆ ಇದೆ. ಬೆಂಗಳೂರು, ಚೆನ್ನೈನಲ್ಲಿ 3-4 ಸಿನಿಮಾಗಳಿಗೆ ಹುಲಿ ಹೆಜ್ಜೆ ಹಾಕಿ ಬಂದಿದ್ದಾರೆ. ಕೊರಗಜ್ಜನಿಂದ ಯುವ ನಟರ ಬದುಕು ಬಂಗಾರವಾದ್ರೆ, ಇನ್ನೊಂದು ಕಡೆ ಈ ಹುಲಿವೇಷ ತಂಡಕ್ಕೂ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ವೇಷ ಹಾಕಿ ಕುಣಿದು ಸಂಪಾದಿಸಿದ ಎಲ್ಲಾ ಹಣವನ್ನ ಈ ತಂಡ ಈ ಕ್ಷೇತ್ರಕ್ಕೆ ಸುರಿದು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ.